ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇದು ವಾರ್ತೆದ ವಿವರ. ದುಂಬುದ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ನಮಿತ್ತ ಭಾರಿ ಎವರ ತೋಜಾಯಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಎಂಕುಲೆ ಅಧಿಕಾರಕ್ಕೆ ಬರ್ಪಾಂದ್ ಸಿದ್ದರಾಮಯ್ಯರು ಭ್ರಮೆಟುಲ್ಲೆರ್ ಆರ್ ಈತನೆಟ್ಟ ಪಂಡಿನ ಉಲ ಸತ್ಯಾರ್ಥಜಿಂದ ಕೋಂಗಿ ಮಲ್ತದೇರ. ಒಡಿಪು ಜಿಲ್ಲೆದ ಕಾಪುಡು ಬಿಜೆಪಿ ಜನಸಂಕಲ್ಪ ಯಾತ್ರೆಡ್ ಪಾಲ್ದೆತೊನೆರ ಬತ್ತಿನ ಆರ್ ಸುದ್ದಿ ಮಾಧ್ಯಮದ ಕ್ಲೆಡ ಪಾತಿರಿಯರ್. ಒಡಿಪು ಜಿಲ್ಲೆ ಕಾಪುಡು ನಡೆದಿನ ಬಿಜೆಪಿ ಜನಸಂಕಲ್ಪ ಯಾತ್ರೆಡ್ ಪಾಲ್ದೆತೊನೆರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೆಲಿಕಾಪ್ಟರ್ ಒಡಿಪುಗು ಬತ್ತದ ಕಾಪುಗು ಪೋಯರ್. ಕಾಪುಡು ಜನಸಂಕಲ್ಪ ಯಾತ್ರೆಡ್ ಪಾಲ್ದೆತೊನ್ನೋಡು ದುಂಬು ಬಸವರಾಜ ಬೊಮ್ಮಾಯಿ ಸುದ್ದಿ ಮಾಧ್ಯಮದ ಕ್ಲೆಡ ಪಾತಿರಿಯರ್. ದುಂಬುದ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ನಮಿತ್ತ ಬಾರಿ ಎವರ ತೋಜಾಯಿನ ಬೊಮ್ಮಾಯಿ ಎಂಕುಲೆ ಅಧಿಕಾರಗು ಬರ್ಪಾಂದ್ ಸಿದ್ದರಾಮಯ್ಯರು ಭ್ರಮೆಟುಲ್ಲೆರ್ ಆರ್ ಈತನೆಟ್ಟ ಪಂಡಿನ ಉಲ ಸತ್ಯ ಇಜ್ಜಿ ಆರ್ 5 ವರ್ಷದ ಆಡಳಿತ ಪೊರ್ತುಡು ಎಂಕುಲೆ ಬರ್ಪಾಂದ್ ಪನೊಂದಿತ್ತೆರ್. ಆಪುಜರಂದು ಪಂಡಿನ ಯಡಿಯೂರಪ್ಪರು ಕೂಡ ಮುಖ್ಯಮಂತ್ರಿ ಆಯರ್ ಬರೆತದಿಲೆ ಸಿದ್ದರಾಮಯ್ಯರ ಪಂಡಿನ ಉಲ ಸತ್ಯಾರ್ಥಜಿಂದ ಬೊಮ್ಮಾಯಿ ಕೋಂಗಿ ಮಲ್ತೆರ್. ಕಾಪುಡ್ದ ಜನಸಂಕಲ್ಪ ಯಾತ್ರೆ ಶುರುವಾತಂಡ್ ಎಲ್ಲೆರ್ದ ಗದಗ ಬೆಳಗಾವಿ ಹಾವೇರಿಡ್ ಸಂಕಲ್ಪ ಯಾತ್ರೆ ದುಂಬರಿಯುಂಡು. ಪ್ರತಿ ಒಂಜಿ ಕ್ಷೇತ್ರಗಳ ಭೇಟಿ ಕೊಡ್ದು ಪಕ್ಷ ಸಂಘಟನೆ ಜನ ಸ್ಪಂದನ ಮಲ್ಪು ಅಂದಾರ್ ಪಂಡಿರ. ಸಮಾಜನು ಪುಡತದ ಆಡೋನ ನಿಟ್ಟಿಡ್ದು ಕಾಂಗ್ರೆಸ್ ತಕ್ಲು ಕರ್ನಾಟಕನು ಬಾರಿ ತಿರ್ತಕ್ಕೊನ್ನದು ಪೋತೆರ್. ಜೀವನುಡು ಇಂಚನ ಭ್ರಷ್ಟ ಸರ್ಕಾರ ತುತ್ತುಜಿಂದು ಪಂಡಿನ ಮಲ್ಲಿಕಾರ್ಜುನ ಖರ್ಗೆರಿಗೆ ಪಿರ ತಿರ್ಗದ ಪಾತಿರ್ನ ಬೊಮ್ಮಾಯಿ 5 ವರ್ಷ ಭ್ರಷ್ಟ ಸರ್ಕಾರನೇ ಅಧಿಕಾರುಡು ಇತ್ತಂಡ್ ದಾಖಲೆ ಪ್ರಮಾಣೋಡು ಭ್ರಷ್ಟಾಚಾರ ಆತಂಡ್ ಸುಳ್ಳು ಪಂಡ ಕಾಂಗ್ರೆಸ್ ಪಂಡ ಸುಳ್ಳೊಂದು ಆತನಂದು ಪಂಡಿರ. ಅವರು ಆಡಳಿತ ಇತ್ತು, 120ಕ್ಕಿಂತ ಹೆಚ್ಚು ಜನ ಶಾಸಕರಿದ್ದರು, 5 ವರ್ಷ ಆಡಳಿತ ಮಾಡಿದ್ರು. ಅವಾಗ ಹಿಂಗೆ ಹೇಳ್ತಾ ಇದ್ರು, ನಾವೇ ಬರ್ತೀವಿ. ಮತ್ತು ಇನ್ನೊಂದು ಹೇಳ್ತಾ ಇದ್ರು ಅವರು, ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಆಗಲ್ಲ, ಕುಮಾರಸ್ವಾಮಿ ಬರ್ಕೊಂಡು ಹೋಗ್ತಾರೆ ನಮ್ಮ ಪುರಾಣ ಅಂತ ಹೇಳಿದ್ರು. ಏನಾಯಿತು, 70 ಬಂದಿತ್ತು. ಆವಾಗ ಅಧಿಕಾರ ಮಾಡಿ ಕಾರ್ಯಕ್ರಮಗಳನ್ನು ಕೊಟ್ಟಾಗಲೇ ಜನ ತಿರಸ್ಕಾರ ಮಾಡಿದ್ದಾರೆ. ಅವರು ಒಡೆದಾಳುವ ನೀತಿ, ಸಮಾಜ ಹೊಡೆಯುವಂಥ ನೀತಿ, ಕರ್ನಾಟಕವನ್ನು ಅಧೋಗತಿ ಕೈಗೊಂಡಿರುವಂಥದ್ದು ಜನ ಮರ್ತಿಲ್ಲ. ಅವ್ರು ಹೇಳಿದ್ದು ಯಾವತ್ತೂ ಏನೂ ಆಗಿಲ್ಲ, ಅದೊಂದು ಬರೆದಿಟ್ಕೊಂಡು. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲ್ಲ ಅಂದರೂ ಆದರು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು, ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತೇನೆ ನಾನೇ ಮುಖ್ಯಮಂತ್ರಿ ಅಂದರೂ ಆಗಲಿಲ್ಲ. ಹೀಗಾಗಿ ಅವ್ರು ಹೇಳಿದ್ದು ಯಾವತ್ತೂ ಆಗಿಲ್ಲ, ಅದಕ್ಕೆ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನವಮಂಗಳೂರು ಬಂದರು ಪ್ರಾಧಿಕಾರದ ವಿಚಕ್ಷಣ ಜಾಗೃತಿ ಸಪ್ತಾಹ ಅಕ್ಟೋಬರ್ 31 ನವೆಂಬರ್ ಆಜಿಮುಟ್ಟ ನಡಪಾದ ಸೋಮವಾರ ಮುಗಿತಲಾಂಡ್. ಪ್ರಾಧಿಕಾರದ ಗುರ್ಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಗುರ್ಕಾರ್ಮೆಡ್ ನಡೆದಿನ ಮುಗಿತಲ ಕಾರ್ಯಕ್ರಮಟ್ಟು ರಾಜ್ಯ ಸರ್ಕಾರದ ವಾರ್ತಾ ಬೊಕ ಸಾರ್ವಜನಿಕ ಸಂಪರ್ಕ ಇಲಾಖೆದ ಕಮಿಷನರ್ ಬೊಕ ಐಜಿಪಿ ಡಾಕ್ಟರ್ PS ಹರ್ಷ ಪಾಲ್ದೆತೊಂಡೆರ್. ನವಮಂಗಳೂರು ಬಂದರು ಪ್ರಾಧಿಕಾರದ ನೆಲೆಟ್ಟು ವಿಚಕ್ಷಣ ಜಾಗೃತಿ ಸಪ್ತಾಹ ಅಕ್ಟೋಬರ್ 31 ನವೆಂಬರ್ ಆಜಿಮುಟ ನಡಪಾದ ಸೋಮವಾರ ಮುಗಿತಲ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರ್. ನವಮಂಗಳೂರು ಬಂದರು ಪ್ರಾಧಿಕಾರದ ಗುರ್ಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಗುರ್ಕಾರ್ಮೆಡ್ ನಡೆದಿನ ಕಾರ್ಯಕ್ರಮಟ್ಟು ರಾಜ್ಯ ಸರ್ಕಾರದ ವಾರ್ತಾ ಬೊಕ ಸಾರ್ವಜನಿಕ ಸಂಪರ್ಕ ಇಲಾಖೆದ ಕಮಿಷನರ್ ಬೊಕ ಐಜಿಪಿ ಡಾಕ್ಟರ್ PS ಹರ್ಷ ಮಲ್ಲಪಿನೆರಾದಿತ್ತೆರ್. ಡಾಕ್ಟರ್ ಹರ್ಷ ಪಾತಿರ್ದ್ ದಾಲ ಕುಂದುಬಕ ಭ್ರಷ್ಟಾಚಾರದ ಅಂತಿನ ಆಡಳಿತ ಒಪ್ಪನಕ ಮಾತ್ರ ದೇಶದ ಬಕ ಜನಕ್ಲೇನ ಏಳಿಗೆ ಆಯರೆ ಸಾಧ್ಯ. ನಮ್ಮ ಮಾತ ಭ್ರಷ್ಟಾಚಾರ ಉಡ್ದು ಬುಡುಗಡೆ ಆಪುನ ಬಗೆಟ್ ಸಂಕಲ್ಪ ಮಲ್ಪಡು ನವಮಂಗಳೂರು ಬಂದರ್ ಎಡ್ಡ ಆಡಳಿತಡು ದೇಶದ ಪಣವಕಾಸು ವ್ಯವಸ್ಥೆಗೆ ಮಲ್ಲ ಕೊಡುಗೆ ಕೊರಡುಂದು ಪಂಡ್ಯರ. And you all know what is the level of integrity of Sardar Vallabhbhai Patel. Once he was talking to Chief Minister of Mumbai, he spoke for 45 minutes during those days. And the bill came to 47 rupees. He called his daughter and gave the 47 rupees and he told you pay to the telephone department. The reason was during that 45 minutes he discussed not regarding the Bombay official work, he spoke regarding political work connected with the party. Since he has talked for 45 minutes regarding the political work, he paid the bill himself, 47 rupees. That's the level of integrity of Sardar Vallabhbhai Patel. That's why we are all remembering him today also, and we are celebrating this Vigilance Week.
ಡಾಕ್ಟರ್ ಅಕ್ಕರಾಜು ಗುರ್ಕಾರ್ಮೆದ ಪಾತ್ರ ಪಂಡದ ಭ್ರಷ್ಟಾಚಾರ ಪನ್ಪುನ ಒಂಜಿಪುರಿ ಅವಿನ ನಾಶ ಮಲ್ಪಡು ಪ್ರಕೃತಿ ವಿಕೃತಿ ಬೊಕ್ಕ ಸಂಸ್ಕೃತಿ ಈ ಮೂಜಿ ಸೇಲೆನ ಅರ್ಥ ಮಲ್ತಂಡ ಭ್ರಷ್ಟಾಚಾರ ದೂರ ಮಲ್ಪಲಿಂದ ಪಂಡ್ಯರ. See, a fellow standing on the gate of NMPT should not feel that he is standing on that gate. He is shaping the destination. Whereas a police commissioner or when I was holding a post of a SP, I will go to the residence of my constable and tell his family members that, boss, because of your father, this city sleeps peacefully. Similarly, because of you people who are operating ports, the country is on the steady path of progress. Whatever we speak of 5 trillion economy or a developed nation by 2047 or Karnataka achieving a 1 trillion economy, the burden on your shoulders is very, very heavy. Very heavy. ಬಂದರು ಪ್ರಾಧಿಕಾರದ ಒತ್ತುಗುರ್ಕಾರ್ಯರು ಕೆಜಿನಾಥ್, ಚೀಫ್ ವಿಜಿಲೆನ್ಸಿ ಆಫೀಸರ್ ಪದ್ಮನಾಭಾಚಾರ್, ಗೋವದ ಮರ್ಮಗೋವ ಬಂದರ್ದ ಚೀಫ್ ವಿಜಿಲೆನ್ಸಿ ಆಫೀಸರ್ ವಿಜಯ ದತ್ತ ಕಗಿತ ಪಾಲ್ದಿತ್ತೊಂಡ್ಯರು. ವಿಚಕ್ಷಣ ಜಾಗೃತಿ ಸಪ್ತಾಹಲೆ ಕೊಡುದಿ ದಿತ್ತಿನ ಪ್ರಬಂಧ ಪಂತೋಡು ಗೆಂದಿನಕ್ಲಿಗೆ ಇನಾಮ್ಲೇನ್ ಪಟ್ಟಿಯರು. ಶೂದ್ರ ಶಿವ ನಾಟಕೊಡ್ದಾದ್ರ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ಸಂದೇಶ ಲೋಕದೊರ್ಮೆ ಪದರಡಂದು ದುಂಬುದ ಕೇಂದ್ರ ಮಂತ್ರಿ ಬಿ ಜನಾರ್ದನ ಪೂಜಾರಿ ಪಂತ್ಯರ. ಕುದ್ರೋಳಿ ಕ್ಷೇತ್ರದ ರುದ್ರ ಥಿಯೇಟರ್ ಕುಡ್ಲದ ನಿಲೆಟ್ ಶೂದ್ರ ಶಿವ ನಾಟಕದ ಶೀರ್ಷಿಕೆ ಬಿಡುಗಡೆ ಮಲ್ತದ ರಂಗ ಪ್ರಯೋಗಗೂ ಚಾಲನೆ ಕೊಡ್ದು ಆರು ಪಾತಿರಿಯರು. ರುದ್ರ ಥಿಯೇಟರ್ ಕುಡ್ಲದ ನಿಲೆಟ್ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆನ ತತ್ವ ಸಂದೇಶ ಸೇಡ್ದುಪ್ಪುನ ಹೊಸತಾದ ತಯಾರ ಒಂದುಪ್ಪುನ ರಂಗ ಪ್ರಯೋಗ ಶೂದ್ರ ಶಿವ ನಾಟಕದ ಶೀರ್ಷಿಕೆ ಬಿಡುಗಡೆ ಬೊಕ್ಕ ರಂಗಚಾಲನೆ ಕಾರ್ಯಕ್ರಮ ಐತಾರ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಕೊರಗಪ್ಪ ಕಲ್ಯಾಣ ಮಂಟಪ ನಡೆದಂಡ. ಮನೋಜ್ ವಾಮಂಜೂರಿ ಎತ್ಕೊಂಡ್ಯರ ಕೇಂದ್ರದ ದುಂಬುದ ಮಂತ್ರಿ ಬಿ ಜನಾರ್ದನ ಪೂಜಾರಿಯರ್ ಮಲ್ಲಪಿನ್ನರಾದ ಪಾಲ್ದಿತ್ತೊನ್ನ ಕಾರ್ಯಕ್ರಮಟ್ಟು ಕುದ್ರೋಳಿ ಕ್ಷೇತ್ರಾಡಳಿತ ಮಂಡಳಿ ಕೋಶಾಧಿಕಾರಿ ರಂಗ ಥಿಯೇಟರ್ ಮಾರ್ಗದರ್ಶಕರ ಆರ್ ಪದ್ಮರಾಜ್ ಗುರ್ಕಾರ್ಮೆಡ್, ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಒತ್ತು ಗುರ್ಕಾರ್ದಿ ಉರ್ಮಿಳಾ ರಮೇಶ್ ಕುಮಾರ್ ಕಾರ್ಯಕ್ರಮವನ್ನು ಉದಿಪನ ಮಲ್ತ್ಯರ. ಜನಾರ್ದನ ಪೂಜಾರಿಯರು ಶೂದ್ರ ಶಿವ ನಾಟಕದ ಶೀರ್ಷಿಕೆ ಬಿಡುಗಡೆ ಮಲ್ತದ ರಂಗ ಪ್ರಯೋಗಗೂ ಚಾಲನೆ ಕುರಿಯರ. ಪೂಜಾರಿಯರು ಎಡ್ಡೆಪು ಬಯಕದ ಶೂದ್ರ ಶಿವ ನಾಟಕೊಡದಾದ್ರ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ಸಂದೇಶ ಲೋಕದೊರ್ಮೆ ಪದರಡಂದು ಪಂಡ್ಯರ. ಆಶೀರ್ವಾದ ಮಾಡಿ ಬರುವ ಸಲ ಕೂಡ ನೀವು ಎಲ್ಲಿಗೆ ಬಂದು ಗೋಕರ್ಣನಾಥನ ಆಶೀರ್ವಾದವನ್ನು ಪಡೆಯಬೇಕಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕಾರ್ಮೆದ ಪಾತ್ರ ಪಂಡದ ಎಡ್ಡೆಪು ಬೈಕಿಯರ. ಬಹಳಷ್ಟು ಕಲಾವಿದರನ್ನು ನಾವಿಂದು ನೋಡಿದ್ದು, ನಿಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ನೀವು ಬಂದಿದ್ದೀರಿ, ನಿಮ್ಮ ಮುಖ ಪರಿಚಯ ಆಯಿತು. ನಿಮ್ಮನ್ನು ನೋಡುವಾಗ ನಿಮ್ಮ ಗಾಂಭೀರ್ಯತೆ ಇದನ್ನು ನೋಡುವಾಗ ನಮಗೆ ಖಂಡಿತವಾಗ್ಲೂ ಒಂದು ಹೊಸ ಆಶಾಭಾವ ಹುಟ್ಟಿದೆ. ಇದು ನಾವು ಏನೋ ಒಂದು ನಮ್ಮ ಮನಸ್ಸಲ್ಲಿ ಒಂದು ದೃಢವಾದ ನಿರ್ಧಾರವನ್ನು ನಾವು ಇಟ್ಕೊಂಡಿದ್ದೇವೋ ಇದು ಖಂಡಿತವಾಗ್ಲೂ ನೀವು ನಮ್ಮನ್ನು ನಿರಾಶೆ ಮಾಡುವುದಿಲ್ಲ ಅಂತ ಧೈರ್ಯ ನಮ್ಮಲ್ಲಿದೆ. ಬ್ರಹ್ಮಶ್ರೀ ನಾರಾಯಣಗರುಗಳು ನಮ್ಮೊಂದಿಗೆ ನಿಮ್ಮೊಂದಿಗೆ ಇರ್ತಾರೆ. ಗೋಕರ್ಣನಾಥ ಪರಿವಾರ ದೇವರುಗಳು ಇರ್ತಾರೆ. ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಆಶೀರ್ವಾದ ನಮಗೆ ಇದೆ. ಖಂಡಿತ ನಮ್ಮ ಉದ್ದೇಶ ಈಡೇರಲು ಎನ್ನುವ ಒಂದು ಒಳ್ಳೆಯ ಭಾವನೆಯನ್ನು ನಾವೆಲ್ಲ ಇಂದು ಇಲ್ಲಿ ಸೇರಿದ್ದೇವೆ. ಶೀರ್ಷಿಕೆ ಅನಾವರಣ ಆಯಿತು. ಅದರ ಒಟ್ಟಿಗೆ ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ತತ್ವ ಸಂದೇಶದಂತೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವಂಥ ಕಾರ್ಯಕ್ರಮ ಕೂಡ ಇದರೊಟ್ಟಿಗೆ ಆಗಿ ಬಂದದ್ದು ಕೂಡ ಒಂದು ಸುಯೋಗ. ಅಶಕ್ತರಿಗೆ ಸಹಾಯ ಮಾಡುವಂಥ ಕೆಲಸವೂ ಕೂಡ ಇದೇ ವೇದಿಕೆಯಲ್ಲಿ ಆಯಿತು. ಖಂಡಿತವಾಗಿ ಇದರಲ್ಲಿ ನಾವು ಯಶಸ್ವಿಗೊಳ್ತೇವೆ ಅಂತ ಹೇಳ್ತಾ, ಮಂಗಳೂರು ಅಸೋಸಿಯೇಷನ್ ಸೌದಿ ಅರೇಬಿಯಾ ಬಕ ಗುರು ಬೆಳದಿಂಗಳು ಫೌಂಡೇಶನ್ ಕುದ್ರೋಳಿದ ನಿಲೆಟ್ ಶಕ್ತಿ ದಾಂತಿನಕ್ಲಿಗೆ ಸಾಯ ಪಣವು ಬಕ ಬರವು ಕಲ್ಪನಕ್ಲಿಗೆ ಪಣವು ಸಾಯ ಪಟ್ಟಿಯರ. ಶೂದ್ರ ಶಿವ ನಾಟಕದ ನಿರ್ದೇಶಕರ ಬಕ ರಂಗ ಥಿಯೇಟರ್ದ ರಂಗ ನಿರ್ದೇಶಕರ ವಿಧು ಉಚ್ಚಿಲ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಗುರ್ಕಾರ್ಯರು ದೇವೇಂದ್ರ ಪೂಜಾರಿ ಪಾಲ್ಗೊಂಡ್ಯರ. ದಿವಾಕರ ಬಳ್ಳಾಲ್ ಶಕ್ತಿನಗರ ಕಾರ್ಯಕ್ರಮ ಸುಧಾರ್ತಿರ.
ಒಡಿಪು ಜಿಲ್ಲೆದ ಕಾಪುಡ್ ನಡತಿನ ಬಿಜೆಪಿ ಜನಸಂಕಲ್ಪ ಸಭೆಟ್ ಪಾಲ್ದೆತೊನೆರೆ ಬತ್ತಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಟಪಾಡಿ ಶ್ರೀ ವಿಶ್ವನಾಥ ದೇವಸ್ಥಾನಗೂ ಭೇಟಿ ಕೊರಿಯರ ಬಿಲ್ಲವ ಈಡಿಗ ನಿಗಮ ಮಲ್ಪೊಡು ನಾರಾಯಣಗುರು ಅಭಿವೃದ್ಧಿ ಕೋಶ ಬಿಡ್ಚಿಂದು ಈ ಪೊರ್ತುಡು ಬಿರ್ಬೇರೆ ನಾಯಕರು ಮುಖ್ಯಮಂತ್ರಿಲೆಗೆ ಒತ್ತಾಯ ಮಲ್ತೆರ. ಒಡಿಪು ಜಿಲ್ಲೆದ ಕಾಪುಡ್ ನಡತಿನ ಬಿಜೆಪಿ ಜನಸಂಕಲ್ಪ ಸಭೆಟ್ ಪಾಲ್ದೆತೊನೆರ ಬತ್ತಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಟಪಾಡಿ ಶ್ರೀ ವಿಶ್ವನಾಥ ದೇವಸ್ಥಾನಗೂ ಭೇಟಿ ಕೊಡ್ದು ನಾರಾಯಣ ಗುರುಗಳಿಗೆ ಪೂರ್ವ ಪಾಡದ ಕೈ ಮುಗಿಯರ ಶ್ರೀ ವಿಶ್ವನಾಥ ದೇವರಿಗೆ ಇಸೇಸ ಪೂಜೆ ಸಂದಾದ ಪ್ರಸಾದ ತೊಂಡೆರ ದುಂಬುದ ಮುಖ್ಯಮಂತ್ರಿ ಯಡಿಯೂರಪ್ಪ ಮಂತ್ರಿಯರಾಯಿನ ವಿ ಸುನಿಲ್ ಕುಮಾರ್ ಗೋವಿಂದ ಕಾರಜೋಳ ಎಸ್ ಅಂಗಾರ ಕೋಟಾ ಶ್ರೀನಿವಾಸ ಪೂಜಾರಿ ಮುಖ್ಯಮಂತ್ರಿಗಳನ್ನು ಒಟ್ಟುಗಿತ್ತರ ಬಿಲ್ಲವ ಈಡಿಗ ನಿಗಮ ಮಲ್ಪಡೊಂದು ಈ ಪುರ್ತುಡು ಬಿರ್ವೇರೆ ನಾಯಕರು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಲ್ತದ ನಾರಾಯಣಗುರು ಅಭಿವೃದ್ಧಿ ಕೋಶ ಬಿಡಿಸಿಂದು ಪಂಡ್ಯರ ಈ ಬಗೆಟ್ ಬಸವರಾಜ ಬೊಮ್ಮಾಯಿ ಉತ್ತರ ಕೊಡ್ದು ನಾರಾಯಣಗುರು ಅಭಿವೃದ್ಧಿ ಕೋಶದ ಅನುಭವ ಮಲ್ತೊನ್ಲೆ ಸರ್ಕಾರ ಕಟ್ಟಿದಿನ ಕೋಶದ ಎಡ್ಡೆ ಉಪಯೋಗ ಅದೆತೊನ್ಲೆ ನಾರಾಯಣಗುರು ಅಭಿವೃದ್ಧಿ ಕೋಶೋಡ್ದಾದ್ರ ಇಸೇಸ ಅನುದಾನ ಬಿರ್ವೇರೆ ಸಮುದಾಯಗೂ ತಿಕ್ಕೆರೆ ಉಂಡೊಂದು ಪಂಡ್ಯರ. ಕೈಲಾಸೇ ಕಮನೀಯ ರತ್ನಗಜಿ ಕಲ್ಪದ್ರಮೂಲೀಶ್ವರಂ ಕರ್ಪೂರ ಸ್ಫಟಿಕೇಂದು ಸುಂದರದಂ ಇದೆಲ್ಲ ಹಿಂದೂಸರು ಸಭೆ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಜನಸಂಖ್ಯೆ ಇರುವ ನಮ್ಮ ಸಮಾಜದಲ್ಲಿ ಎಲ್ಲರೂ ಬಿಜೆಪಿ ಪಕ್ಷದಲ್ಲಿದೆ. ಕೋಶ ಮಾಡಿದ್ರಿಂದ ಎಲ್ಲರಿಗೂ ನೋವಾಗಿದೆ ಸರ್. ಅದನ್ನು ಹಾಕಿದ್ರಿ ನೀವು ಅರ್ಥನೇ ಮಾಡ್ಕೊಂಡಿಲ್ಲ. ಕೋಶ ಅಂದರೆ ಏನು ಗೊತ್ತಾ? ಸ್ಪೆಷಲ್ ಅಕೌಂಟ್ ರೇಟು, ಸ್ಪೆಷಲ್ ಆಫೀಸರು, ಸ್ಪೆಷಲ್ ಫಂಡ್ ನಿಮಗೋಸ್ಕರನೇ ಸ್ಪೆಷಲ್ ಫಂಡ್ ಕೊಡ್ತಾ ಇದ್ದಾರೆ. ನಮ್ಗೆ ಅದು ಫಂಡ್ ಕೊಟ್ಟು ಕಾರ್ಯಕ್ರಮ ಕೊಟ್ಟ ಮೇಲೆ ನೀವು ತೀರ್ಮಾನ ಮಾಡಿ, ಬೇಡ ಅಂದರೆ ನಮಗೆ. ಬೆತ್ರದ ಕೆನರಾ ಬ್ಯಾಂಕ್ ನಾಗರಕಟ್ಟೆ ಕೈತಲ್ ಪ್ರಭಾತ್ ಸಿಲ್ಕ್ಸ್ ಐತಾರ ಉದಿಪನಾಂಡ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಿ ಹರ್ಷೇಂದ್ರ ಕುಮಾರ್ ಪ್ರಭಾತ್ ಸಿಲ್ಕ್ಸ್ ಸಂಸ್ಥೆನ ಉದಿಪನ ಮಲ್ತೆರ ಬೆದ್ರ ಜೈನ ಮಠದ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಸ್ವಾಮೀಜಿಲು ಆಶೀರ್ವಚನ ಕೊರಿಯರ. ಬಿದ್ರದ ಕೆನರಾ ಬ್ಯಾಂಕ್ ನಾಗರಕಟ್ಟೆ ಕೈತಲ್ ಪ್ರಭಾತ್ ಸಿಲ್ಕ್ಸ್ ಐತಾರ ಉದಿಪನಾಂಡ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಿ ಹರ್ಷೇಂದ್ರ ಕುಮಾರ್ ಪ್ರಭಾತ್ ಸಿಲ್ಕ್ನು ಉದಿಪನ ಮಲ್ತೆರ ಜವಳಿ ಬೇರುಡು 5 ವರ್ಷದ ಅನುಭವ ಉಪ್ಪುನ ಪ್ರಭಾತ್ ಸಿಲ್ಕ್ಸ್ ನಲಾತು ಮಿತ್ತ ಮಟ್ಟಕ್ಕೆ ಬುಲೆವಡಂದು ಹರ್ಷೇಂದ್ರ ಕುಮಾರ್ ಎಡ್ಡುಬೇಕೇರ. ಈ ಮಳಿಗೆ ಆ ಮಳಿಗೆಗಳಿಗೂ ಯಾವುದೇ ಒಂದು ಕಲ್ಪನೆ ಅಂದರೆ ಭಾಳ ಅದ್ಭುತವಾಗಿ ಬಂದಿದೆ. ಅದು ಇಂಟೀರಿಯರ್ ಮಾಡಿದವರು ಸಹ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಅವರಿಗೆ ಈ ಪ್ರಭಾತ್ ಸಿಲ್ಕ್ಸ್ನವರಿಗೆ ಇದು 2ನೇ ಅಂಗಡಿ, ಇದು 3ನೇ ಅಂಗಡಿ. ಒಂದು 100 ಸ್ಕ್ವೇರ್ ಫೀಟಿನಿಂದ ಮತ್ತೊಂದು ಅಂಗಡಿ ಮಾಡಿದ್ರು, ಮತ್ತೊಂದು ಇದು ದೊಡ್ಡದಾಗಿದೆ. ಆದ್ದರಿಂದ ಅವರಿಗೆ ಅನುಭವದ ಕೊರತೆ ಇಲ್ಲ. ಹೇಗೆಂದರೆ ಹೊಸ್ತು ಮಾಡಿದವನಿಗೆ ಮಾತ್ರ ಅನುಭವದ ಕೊರತೆ ಇರ್ತದೆ, ಇವರಿಗೆ ಅನುಭವದ ಕೊರತೆ ಇಲ್ಲ. ಹೇಗೆ ನಿಭಾಯಿಸಬೇಕು, ಹೇಗೆ ಇದು ಮಾಡಬೇಕು ಅಂಥೇಳಿ ಅದಕ್ಕೆ ಸರಿಯಾಗಿ ಅವರ ಮಕ್ಕಳಿದ್ದಾರೆ, ಅವರು ಅದೇ ರೀತಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ, ಈ ಒಂದು ಅಂಗಡಿಯಲ್ಲಿ ನಾನು ಹೋದ ಎಲ್ಲ ನಮ್ಮದು ಜೆಂಟ್ ಸೆಕ್ಷನ್ ನೋಡಿದೆವು. ನಮ್ಮದು ಎಲ್ಲ ಫೇವ್ರೆಟ್ ಶರ್ಟ್ಸ್ಗಳೆಲ್ಲ ಇದೆ, ಅದು ಅಲ್ಲಿ ನೋಡಿದೆ ನಾನು. ಇವತ್ತು ಪರ್ಚೇಸ್ ಮಾಡಬೇಕು ಅಂತ ಉಂಟು, ಆದರೆ ಅವರು ದುಡ್ಡು ತಗೊಳ್ಳೋದಿಲ್ಲ ಅಂತ ಇವತ್ತು ಪರ್ಚೇಸ್ ಮಾಡೋದಿಲ್ಲ. ಬೇತ್ರ ಜೈನ ಮಠದ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಗಿರಾಕ್ಲಿಗೆ ಎಡ್ಡೆ ಸೇವೆ ಒದಗಾದ ಪ್ರಭಾತ್ ಸಿಲ್ಕ್ಸ್ ಸಂಸ್ಥೆ ನಲ್ಲಾತು ಮಿತ್ತು ಬರಡಂದು ಎಡ್ಡೆ ಬೈಕೇರ. ಒಂದು ಬಟ್ಟೆ ಅಂಗಡಿಗೆ ಎಲ್ಲ ಧರ್ಮದವರು ಬಂದರೂ ಅವರನ್ನು ಸಮಾನವಾಗಿ ನೋಡುವಂಥ ಭಾವನೆ ಒಬ್ಬ ಮಾಲೀಕನಿಗಿದ್ದಾಗ, ಗ್ರಾಹಕರ ಆಶೋತ್ತರಗಳನ್ನು ಈಡೇರಿಸಿದಾಗ ಅವನ ಪ್ರಾಮಾಣಿಕವಾದ ವ್ಯಾಪಾರ ಒಳ್ಳೆಯ ರೀತಿಯಲ್ಲಿ ಆಗ್ಬೋದು ಅಂತ. ಹಾಗಾಗಿ ನಮ್ಮ ಗಂಗಾ ನದಿಯ ಸಂಸ್ಕೃತಿ ಇರ್ಬೋದು, ಯುಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಯ ಸಂಸ್ಕೃತಿ ಇರ್ಬೋದು, ಈಜಿಪ್ಟಿನ ಸಂಸ್ಕೃತಿ ಇರ್ಬೋದು, ನೈಲ್ ನದಿಯ ಸಂಸ್ಕೃತಿ ಇರ್ಬೋದು, ಈ ಎಲ್ಲ ಸಂಸ್ಕೃತಿಗಳ ಪ್ರಾಚೀನವಾಗಿರ್ತಕ್ಕಂಥ ಮನುಯುಗದ ಸಂಸ್ಕೃತಿಯಲ್ಲೇ ಬಟ್ಟೆಯನ್ನು ಉಪಯೋಗ ಮಾಡುವಂಥ ಕಲೆ ಹೇಗೆ ಅನ್ನೋದನ್ನು ಗುಹೆಗಳಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ನಾರು ಬಟ್ಟೆಗೆ ಅತ್ಯಂತ ಶ್ರೇಷ್ಠವಾದ ಸನ್ಯಾಸತ್ವಕ್ಕೆ, ಪುರುಷಾರ್ಥ ಚತುಷ್ಟಯವನ್ನು ಸಾಧಿಸುವುದಕ್ಕೆ ಶ್ರೇಷ್ಠವಾದಂಥದ್ದು ಅನ್ನೋದನ್ನು ಗುರುತಿಸುವಂಥ ಇತಿಹಾಸ ನಮ್ಮಲ್ಲಿದೆ.
ಮೂಡಬಿದ್ರೆ ವಲಯ ಕ್ಯಾಥೋಲಿಕ್ ಸಭಾದ ಆಧ್ಯಾತ್ಮಿಕ ನಿರ್ದೇಶಕರ ಧರ್ಮಗುರು ದೀಪಕ್ ನೋರೋನ ಬದ್ರಿಯಾ ಟೌನ್ ಜುಮ್ಮಾ ಪಳ್ಳಿದ ಖತೀಬ್ ಉಸ್ತಾದ್ ಅಬುಬಕರ್ ದಾರಿಮಿ ಸಂಸ್ಥೆಗೆ ಎಡ್ಡಬೇಕಿರ ಚೌಟ್ಯರ್ನ ಅರಮನೆತ ಕುಲದೀಪ್ ಎಂ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಡಾಕ್ಟರ್ ಎಂ ಮೋಹನ್ ಆಳ್ವ ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲಾ ಬೇರದಕ್ಕನ ಸಂಘದ ಗುರುಕಾರ್ಯರು ಎಚ್ ಯೋಗೀಶ್ ಭಟ್ ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸುದರ್ಶನ ಎಂ ಬೆದ್ರ ಪುರಸಭೆತ ಗುರುಕಾರ್ಯರು ಪ್ರಸಾದ್ ಕುಮಾರ್ ಉದ್ಯಮಿ ಶ್ರೀಪತಿ ಭಟ್ ಎಕ್ಸಲೆಂಟ್ ಬರೋ ಸಂಸ್ಥೆನ ಗುರುಕಾರ್ಯರು ಯುವರಾಜ ಜೈನ್ ಪಾಲ್ದಿತ್ತೊಂಡಿರ ಕಟ್ಟೋಣದ ಇಂಜಿನಿಯರ್ ಮ್ಯಾಥ್ಯೂ ಗುತ್ತಿಗೆದಾರರು ಅಬ್ದುಲ್ ರೆಹಮಾನ್ ಕರೆಂಟ್ ವಿನ್ಯಾಸಗಾರರು ಸುಧೀರ್ ಬಕ ಸಂಸ್ಥೆದ ರೂಪದರ್ಶಿ ಪೂಜಾ ಶೆಟ್ಟಿಗೆ ಮರ್ಯಾದೆ ಮಲ್ತಿರ ಪ್ರಭತ್ ಸಿಲ್ಕ್ಸ್ದ ತಾಪಕಿರು ಪ್ರಭಾ ಚಂದ್ರ ಜೈನ್ ಪಾತಿರ್ದು ಸಂಸ್ಥೆದ ಬಗೆಟ್ ತೆರಿಪಾಯಿರ ಪ್ರತಾಪ್ ಚಂದ್ರ ಜೈನ್ ಬಕ ಸಂಪೂರ್ಣ ಜೈನ್ ಬಿನ್ನೆರೆನ ಎತ್ಕೊಂಡಿರ ಪುತ್ತೂರು ತಾಲೂಕುದ ಸಂಪ್ಯಡ್ ಅಕ್ಷಯ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ದಡಿಟ್ ಕಾರ್ಯ ಮಲ್ತೊಂದುಪ್ಪುನ ಅಕ್ಷಯ ಕಾಲೇಜ್ಡ್ ಸಾಂಸ್ಕೃತಿಕ ಕಲರವ ಅಕ್ಷಯ ವೈಭವ 2022 ಕಾರ್ಯಕ್ರಮ ಗೌಜಿಡ್ ನಡತಂಡ ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಕಾರ್ಯಕ್ರಮ ಉದಿಪನ ಮಲ್ತದ ಕಂಪ್ಯೂಟರ್ ಲ್ಯಾಬ್ಗೆ ಚಾಲನೆ ಕುರಿಯರು ಪುತ್ತೂರು ತಾಲೂಕುದ ಸಂಪ್ಯಡ್ ಅಕ್ಷಯ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ದಡಿಟ್ ಕಾರ್ಯ ಮಲ್ತೊಂದುಪ್ಪನ ಅಕ್ಷಯ ಕಾಲೇಜ್ಡ್ ಸಾಂಸ್ಕೃತಿಕ ಕಲರವ ಅಕ್ಷಯ ವೈಭವ 2022 ಕಾರ್ಯಕ್ರಮ ಗೌಜಿಡ್ ನಡತಂಡ ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಕಾರ್ಯಕ್ರಮ ಉದಿಪನ ಮಲ್ತದ ಕಂಪ್ಯೂಟರ್ ಲ್ಯಾಬ್ಗೆ ಚಾಲನೆ ಕುರಿಯರು ಸ್ವಾಮೀಜಿ ಆಶೀರ್ವಚನ ಕೊಡ್ದು ಬರುವ ಸಂಸ್ಥೆಲೆಡ್ ಜಾತಿ ಧರ್ಮ ಭೇದ ಒಪ್ಪೆರಬಲ್ಲಿ ಅವಳು ಮಾಮೂಲ ಸಂಸ್ಕೃತಿ ಸಂಸ್ಕಾರದ ಉದಿಪನ ಅವಡು ಸಮಾಜಡು ಎಟ್ಟೆ ಬದುಕ ಕಟೋರ್ನ ಬರವು ಇತ್ತದ ಅಗತ್ಯ ಆದುಂಡೊಂದು ಪಂಡೆರ ಪದವಿದ ತೊನ್ನವು ಮುಖ್ಯ ಆತ್ ಪದವಿದ ಒಟ್ಟುಗು ಬದುಕು ಕಟ್ಟುನ ಬೇಲೆ ಮಲ್ತೊನ್ನವು ಅಗತ್ಯ ಸಮಾಜಡು ಆದರ್ಶ ನಾಯಕ ಸ್ಥಾನ ಅರೊಳನೆ ಕಾಲೇಜ್ ಬರವುಡು ಅಕ್ಷಯ ಕಾಲೇಜ್ ಈ ಬಗೆಟ್ಟು ಕಾರ್ಯುಡುಂಡು ಕಾಲೇಜ್ ನನಲಾತ್ ಮಿತ್ತ ಮಟ್ಟಗು ಎರಡಂದು ಸ್ವಾಮೀಜಿ ಪಂಡೆರ ಕನಸು ಅಂದರೆ ನೀರಲ್ಲಿ ಸ್ನಾನವನ್ನು ಮಾಡುವುದು ಬಟ್ಟೆ ಬದಲಿಸುವುದು ಅಷ್ಟೇ. ಆದರೆ ನನಸು ಅನ್ನುವಂಥದ್ದು ಬೆವರಲ್ಲಿ ಸ್ನಾನ ಮಾಡುವುದು ಅಂದರೆ ಇತಿಹಾಸವನ್ನು ಸೃಷ್ಟಿ ಮಾಡುವುದು ಅಂತ. ಆ ಮೂಲಕ ನಮ್ಮನ್ನು ತೊಡಗಿಸಿಕೊಂಡಾಗ ಪರಿಶ್ರಮ ಪಟ್ಟಾಗ ಮಾತ್ರ ಯಾವುದನ್ನು ನಡೆಸಲಿಕ್ಕೆ ಬೆಳೆಸಲಿಕ್ಕೆ ಆಗ್ತದೆ. ವಿದ್ಯಾಸಂಸ್ಥೆ ಇರುವರಿದ್ದಾರೆ, ನಾನು ಅವರನ್ನು ಗೌರವಿಸಬೇಕು. ನಾವು ವಿದ್ಯಾಸಂಸ್ಥೆ ನಡೆಸುವವರು ಎಷ್ಟು ಕಷ್ಟ ಅನ್ನುವಂಥದ್ದು ಅವರಿಗೆ ಅನುಭವಿಸಿದವರಿಗೆ ಗೊತ್ತಾಗ್ತದೆ. ಸುಲಭ ಏನೂ ಅಲ್ಲ. 4 ಗೋಡೆಯ ಒಳಗೆ ಒಬ್ಬ ಪ್ರಜ್ಞಾವಂತ ಪ್ರಜೆ ಸೃಷ್ಟಿಯಾಗ್ತದೆ, ಆಗಬೇಕು. ಆಗ ಮಾತ್ರ ಒಂದು ಆದರ್ಶವಾದ ಭವ್ಯ ಭಾರತ ನಿರ್ಮಾಣ ಆಗ್ತದೆ. ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರ್ದ ಕ್ಯಾಂಪಸ್ ನಿರ್ದೇಶಕರ ಧರ್ಮಗುರು ಸ್ಟ್ಯಾನಿ ಪಿಂಟು ಗ್ರಂಥಾಲಯ ಉದಿಪನ ಮಲ್ತದ ಪಾತಿರ್ದು ಅಕ್ಷಯ ಕಾಲೇಜ್ ಎಂಕ್ಲೆನ ನಿರಕರೆತ ಕಾಲೇಜ್ ಎಂದು ಪನಿಯರ ಪೆರ್ಮೆ ಹಾಕೊಂಡು ಬರವು ಪನ್ಪುನ ವ್ಯಾಪಾರೀಕರಣ ಅತ್ತು ಅವು ಸೇವೆ ಎಡ್ಡೆ ಬರವು ಕೊರ್ಪುನವೇ ಶಿಕ್ಷಣ ಸಂಸ್ಥೆನ ಉದ್ದೇಶ ಅಂದು ಪಂಡಿರ. ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಮಾಡುವಂತ ಕೆಲಸ ಇದು ಸೇವೆಯ ಕೆಲಸ. ಶಿಕ್ಷಣ ಒಂದು ಸೇವೆ ಅಂತ ಹೇಳ್ತಾರೆ. ಶಿಕ್ಷಣ ಒಂದು ವ್ಯಾಪಾರೀಕರಣ ಅಲ್ಲ. ಕೆಲವೊಂದ್ಸಲ ಅದು ಆ ವ್ಯಾಪಾರೀಕರಣ ಆಗ್ತದೆ. ಆದರೆ ವ್ಯಾಪಾರೀಕರಣವಾಗದೆ ಒಂದು ಸುಸಂಸ್ಕೃತ ಶಿಕ್ಷಣವನ್ನು ನೀಡುವ ಮುಖಾಂತರ ಒಂದು ಸೇವೆಯ ಜೀವನವನ್ನು, ಸೇವೆಯ ಕಾರ್ಯವನ್ನು ತಾವು ಕೈಗೊಂಡಿದ್ದೀರಿ. ಖಂಡಿತವಾಗಿ ನಿಮಗೆ ಯಶಸ್ಸು ಸಿಗುತ್ತದೆ. ಬುಷ್ರಾ ವಿದ್ಯಾಸಂಸ್ಥೆದ ತಾಪಕ ಗುರುಕಾರ್ಯರ ಆಜೀಜ್ ಬುಷ್ರಾ ಪಾತಿರ್ದು ಸಮಾಜಡು ಎಡ್ಡೆ ಸ್ಥಾನ ಸಂಪೊಲಿಪಡು ಪಂಡದಾಂಡ ಬರವು ಪನ್ಪನವು ಮುಖ್ಯ. ಬರವುಗು ಇಲ್ಲಲ್ದಕ್ಲನ ಉಮೇದ ಅಗತ್ಯ. ಅಪ್ಪೆ ಅಮ್ಮೆರ್ಬಕ ದೇಶನು ಪ್ರೀತಿ ಮಲ್ಪನ ಜೋಕ್ಲಾದ ಬುಲೆವುಡೊಂದು ಪಂಡ್ಯರ. ಜೀವಮಾನದಲ್ಲಿ ಇರುವುದು ಮೈನು ವಿದ್ಯೆ. ಒಂದು ನಮಗೆ ಊಟ ಹಾಳಾದರೆ ಒಂದು ದಿವಸದ ಊಟ ಹಾಳಾಯಿತು ಅಂತ ನಾವು ಟೆನ್ಷನ್ ಮಾಡಿಕೊಳ್ಬೋದು. ಒಂದು ಬೆಳೆ ಹಾಳಾದರೆ ಅದು 1 ವರ್ಷದ ಬೆಳೆ ಹಾಳಾಗಿದೆ ಅಂತ ಹೇಳಿ ನಾವು ಅದನ್ನು ತೃಪ್ತಿ ಪಡ್ಬೋದು. ಆದರೆ ಜೀವನದಲ್ಲಿ ಒಬ್ಬ ವಿದ್ಯೆ ಅದನ್ನು ಕಲಿಯದಿದ್ದರೆ ಅವನ ಜೀವನವೆಲ್ಲ ಏನಾಗಿ ಹಾಳಾಗ್ತದೆ. ಆದ್ದರಿಂದ ವಿದ್ಯಾಭ್ಯಾಸಕ್ಕೆ ನೀವೆಲ್ಲ ಒತ್ತಡ ಕೊಟ್ಟು ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿಬೇಕು.
ತಂದೆ ತಾಯಿಯವರಿಗೆ ಅವರಿಗೆ ಪರಿಪೂರ್ಣವಾದ ಸಹಕಾರವನ್ನು ಕೊಡಬೇಕು. ಶ್ರೀ ಮಹಾಬಲ ಸ್ವಾಮೀಜಿ ಕಾಣಿಯೂರು, ಶಾಸಕರು ಸಂಜೀವ ಮಠಂದೂರು, ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಪಣವದ ಗುರುಕಾರ್ಯರು ಆರ್ ಪದ್ಮರಾಜ್, ರಾಷ್ಟ್ರೀಯ ಬಿರುವೆರೆ ಮಹಾಮಂಡಲದ ಗುರುಕಾರ್ಯರು ರಾಜಶೇಖರ ಕೋಟ್ಯಾನ್, ಕಂಕನಾಡಿ ಗರೋಡಿ ಗುರುಕಾರ್ಯರು ಚಿತ್ತರಂಜನ್, ಅಕ್ಷಯ ಕಾಲೇಜ್ ಗುರುಕಾರ್ಯರು ಜಯಂತ ನಡುಬೈಲ್, ಆಡಳಿತ ವರ್ಗದ ಮುಖ್ಯಸ್ಥರು ಬರವು ಕಲ್ಪಾವನಕ್ಲು ಪಾಲ್ಗೊಂಡಿರು. ಕಾಲೇಜಿಗೆ ಕಟೋಣ ಕಟ್ಟಿಯರೆ ಸಾಕಾರ ಕೊರ್ನಕ್ಲಿಗೆ ತಮ್ಮನದ ಮರ್ಯಾದೆ ಮಲ್ತೆರ. ಬೇತೆ ಬೇತೆ ಕ್ಷೇತ್ರದ ಸಾಧಕರಿಗೆ ಸಮ್ಮನದ ಮರ್ಯಾದೆ ಮಲ್ತೆರ. ಬರವು ಕಲ್ಪನಕ್ಲಿರ್ದು ಸಾಂಸ್ಕೃತಿಕ ಕಲರವ ದೀಪಾವಳಿ ವೈಭವ ಅಟ್ಟಣೆ ಆತಿತ್ತಂಡ. ಪಣವು ಶಾಶ್ವತ ದಾನ ಧರ್ಮ ಮಲ್ತಂಡ ಅವು ಕಷ್ಟ ಕಾಲುಡು ಕೈಪತ್ತಣೊಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯನ ದಾನಿ ಉದ್ಯಮಿ ಕೃಷ್ಣಮೂರ್ತಿ ಮಂಜಪ್ಪ ಅಂತೆರ. ಒಡಿಪು ಜಿಲ್ಲೆ ವಣ್ಸೆ ಚಿತ್ತೂರು ಶಾಲೆಡ್ ನಡತಿನ ಪುಟ್ಟೂರ್ದ ಮೆಚ್ಚಿಗೆದಲೇಸಿಡ 6 ಪಾತಿರಿಯರು. ಹೋಟೆಲ್ ಉದ್ಯಮಿ ದಾನಿ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜಾ ಮೇರೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತಂದಿನ ಲೆಕ್ಕೊಡು ವಣ್ಸದ ಚಿತ್ತೂರು ಸರ್ಕಾರಿ ಪ್ರಾಥಮಿಕ ಶಾಲೆದ ಅಂಗನೋಡು ಸಾರ್ವಜನಿಕ ಮೆಚ್ಚುಗೆದ ಪುಟ್ಟೂರ ತಮ್ಮನದ ಮರ್ಯಾದೆ ಲೇಸ್ ಅಟ್ಟಣೆ ಮಲ್ತದಿತ್ತೆರ. ಲೇಸಡ್ ದುಂಬತ್ತ ಕೃಷ್ಣಮೂರ್ತಿ ಮಂಜರಿನ ಮಾರಣಕಟ್ಟೆ ದೇವಸ್ಥಾನದ್ದು ಮೆರವಣಿಗೆಡಲೆ ತಂದು ಬತ್ತೆರ. ಅಭಿನಂದನಾ ಸಮಿತಿದ ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ ಎದ್ಕೊಂಡಿರ. ವಿಧಾನ ಪರಿಷತ್ ದುಂಬುದ ಸಭಾಪತಿ ಕೆ ಪ್ರತಾಪಚಂದ್ರ ಶೆಟ್ಟಿ ಮೆಚ್ಚುಗೆದ ಪಾತಿರ ಪಂಡದ ಕೃಷ್ಣಮೂರ್ತಿ ಮಂಜರನ ಸಾಧನೆಯನ್ನು ದುಂಬುದಿಯರ. ಶಾಸಕರು BM ಸುಕುಮಾರ ಶೆಟ್ಟಿ ಗುರ್ಕಾರ್ಮಿಡ್ ಕೃಷ್ಣಮೂರ್ತಿ ಮಂಜರೆಗೆ ಬೊಳ್ಳಿದ ಕಿರೀಟದೀದ ಅರನ ಬುಡಿದಿನ ಒಟ್ಟುಗು ತಮ್ಮನದ ಮರ್ಯಾದೆ ಮಲ್ತೆರ. ಬೇತೆ ಬೇತೆ ಸಂಸ್ಥೆಲು ಬರವು ಸಂಸ್ಥೆಲು ಬಕ ದೇವಸ್ಥಾನಲಿನ ಲೆಕ್ಕೊಡು ಮೆಚ್ಚಿಗೆ ಸಂದಾಯಿತ ಮಲ್ತೆರ. ಕೃಷ್ಣಮೂರ್ತಿ ಮಂಜ ಪಾತಿರ್ದ ಕಾಸು ಶಾಶ್ವತ ದಾನ ಧರ್ಮ ಮಲ್ತಂಡ ಕಷ್ಟ ಕಾಲಡು ಕೈಪತ್ತುಂಡು ನಮ್ಮ ಬೆಂದಿನೀಟು ಒಂಜಿ ಅಂಶ ದಾನ ಮಲ್ಪಡುಂಡು ಧರ್ಮ ಮಲ್ಪುಂಡು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಜವಾಬ್ದಾರಿನ ನನಲತ್ತು ಹೆಚ್ಚ ಮಲ್ದನಂದು ಪಂಡಿರ. ದುಡಿದ್ದು ಸ್ವಲ್ಪ ಭಾಗ ದಾನ ಮಾಡಲೇಬೇಕು. ನಮ್ಮ ಒಂದು ಹಿಂದುವ ಒಂದು ಸಂಪ್ರದಾಯ ಪ್ರಕಾರ 16% ಮಾಡಬೇಕಂತ. ಅದಕ್ಕಿಂತ ಕಡಿಮೆ ಮಾಡಲಿಕ್ಕಿಲ್ಲ. ಹೆಚ್ಚೆಷ್ಟು ಮಾಡಿದರೂ ಅಡ್ಡಿಲ್ಲ, ಕಡಿಮೆ ಮಾಡಲಿಕ್ಕಿಲ್ಲ ಅಂತ. ಹಾಗೆ ನಾನು ದುಡಿದನ್ನ ಎಲ್ಲರೂ ಹೇಳಿದ್ದಾರೆ, ನಾನೇನು ದುಡಿದಿದ್ದೆ ಗೊತ್ತಿಲ್ಲ. ಆಮೇಲೆ ಬ್ರಹ್ಮಲಿಂಗ ಮನಸ್ಸು ಕೊಟ್ಟಿದ್ದಾನೆ, ಅದು ಅವನ ಒಂದು ಸಾನ್ನಿಧ್ಯಕ್ಕೆ ಒಂದು ನೀರು ಹಾಕಿದ್ದಕ್ಕೆ ನನಗೊಂದು ಇಷ್ಟೊಳ್ಳೆ ಒಂದು, ಯಾಕಂದ್ರೆ ದುಡ್ಡು ಇಟ್ಕೊಂಡು ಅದನ್ನು ಇಟ್ಕೊಳ್ಳುವ ಬುದ್ಧಿ ಕೊಟ್ಟಿಲ್ಲ, ಕೊಡುವ ಬುದ್ಧಿ ಕೊಟ್ಟಿಲ್ಲ, ಅದು ಅವನ ಅನುಗ್ರಹ. ಸುಕುಮಾರ ಶೆಟ್ಟಿ ಗುರ್ಕಾರ್ಮೆದ ಪಾತ್ರ ಪಂಡದ ಕೃಷ್ಣಮೂರ್ತಿಯರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊರ್ನೇಡ್ತವರ ಪ್ರಶಸ್ತಿದ ಬೆಲೆ ಹೆಚ್ಚಾತನೊಂದು ಪಂಡಿರ. ಇಂಥ ಒಬ್ಬ ಧರ್ಮಿಷ್ಠನಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕ ಬೇಸರ ಇಲ್ಲ. ಅದು ಪರಮಾತ್ಮನ ಇಚ್ಛೆ, ಆಗುವುದು ಯಾರಿಗೂ ತಪ್ಪಿಸ್ಲಿಕ್ಕಾಗುವುದಿಲ್ಲ. ಪರಮಾತ್ಮ ಮನಸ್ಸು ಮಾಡಿದರೆ, ಆ ಬ್ರಹ್ಮಲಿಂಗ ದೇವರು ಮನಸ್ಸು ಮಾಡಿದರೆ ಯಾರನ್ನು ಏನೂ ಮಾಡಬಹುದು, ಯಾರನ್ನು ಕೆಳಗೆ ಹಾಕ್ಬೋದು, ಯಾರನ್ನು ಮೇಲ್ ಮಾಡು. ಅವನ ಇಚ್ಛೆ ಇದ್ದಾಗೆ ಆಗಬೇಕು. ಕೃಷ್ಣಮೂರ್ತಿ ಮಂಜರೆ, ನಿಮ್ಮ ಮುಂದಿನ ಜೀವನ ಒಳ್ಳೆ ರೀತಿಯಲ್ಲಿ ನಡೀಲಿ. ದುಂಬುದ ಶಾಸಕರ ಅಪ್ಪಣ್ಣ ಹೆಗ್ಡೆ, ಕೊಲ್ಲೂರು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಚಂದ್ರಶೇಖರ ಶೆಟ್ಟಿ ಕೆರಾಡಿ, ಮಾರನಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಕ್ತೇಸರರು ಸದಾಶಿವ ಶೆಟ್ಟಿ, ಪೂಜೆ ಮಲ್ಪನ ಶ್ರೀಧರ ಮಂಜ, ಶಾಂತಿ ಕೃಷ್ಣಮೂರ್ತಿ ಮಂಜ, ವಣ್ಸೆ ಗ್ರಾಮ ಪಂಚಾಯತ್ ಗುರುಕಾರ್ಯರು ಉದಯಕುಮಾರ್ ಶೆಟ್ಟಿ, ಕೊಲ್ಲೂರು ದೇವಸ್ಥಾನದ ದುಂಬುದ ಧರ್ಮದರ್ಶಿ ವಂಡವಳ್ಳಿ ಜಯರಾಮ ಶೆಟ್ಟಿ ಪಾಲ್ಗೊಂಡಿರು. ದಾಮೋದರ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತಿರ. ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ಸ್ 317 ನಿಲೆಟ್ ಅಮ್ಮ ಲಯನ್ಸ್ ದೀಪಾವಳಿ ಸಂಭ್ರಮ ಬಂಟ್ವಾಳ ತಾಲೂಕು ಸಜಿಪ ಮೂಡಕಂಡೂರದ ವಜ ಆಡಿಟೋರಿಯಂಡ್ நடத்தண்டு. ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಕಾರ್ಯಕ್ರಮಟ್ಟು ಪಾಲ್ದೊಂದು ಆಶೀರ್ವಚನ ಕೊರಿಯರು. ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ಸ್ 317 ನಿಲೆಟ್ ಅಮ್ಮ ಲಯನ್ಸ್ ದೀಪಾವಳಿ ಸಂಭ್ರಮ ಬಂಟ್ವಾಳ ತಾಲೂಕು ಸಜಿಪ ಮೂಡ ಕಂಡೂರ್ದ ಬಜಾರ್ ಆಡಿಟೋರಿಯಂಡ್ நடத்தண்டு. ಲಯನ್ಸ್ ಡಿಸ್ಟ್ರಿಕ್ಟ್
ದೀಪಾವಳಿ ಸಂಭ್ರಮದ ಪ್ರಧಾನ ಜತೆ ಸಂಚಾಲಕರು ದಾಮೋದರ BM ಗುರ್ಕಾರ್ಮೆಡ್, ಲಯನ್ಸ್ ಜಿಲ್ಲಾ ಗವರ್ನರ್ ಸಂಜಿತ್ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ದಿಪನ ಮಲ್ತೇರು. ಶ್ರೀಧಾಮಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಕಾರ್ಯಕ್ರಮಟ್ಟು ಪಾಲ್ಗೊಂಡು ಆಶೀರ್ವಚನ ಕುರಿಯರ. ಲಯನ್ ಸೇವಾ ಕಾರ್ಯದ ಒಟ್ಟಿಗೂ ಬಡವರ್ನ ಬಲದಾಂತಿನಕ್ಲ ಸೇವಿಡಿತೊಂದು ಮನುಷ್ಯತ್ವದ ಕೆಲಸ ಮಲ್ತೊಂದು ಇತ್ತೆ ಲೋಕಡೆ ಸಂಸ್ಥೆ ಪುದರ್ ಪಡಿತಂಡು ಅಮ್ಮ ಪುದರ್ಡ್ ದೀಪಾವಳಿ ಆಚರಣೆ ಅರ್ಥ ದಿಂಜಿದಿ ಕಾರ್ಯಕ್ರಮ